ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾಸ್ ಕನ್ನಡ ವ್ಲಾಗ್ಸ್. ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ವೀಡಿಯೋಸ್ನ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಈ ವಿಡಿಯೋನಲ್ಲಿ ನಾವು ಕೆಲವೊಂದು ಬೆಳ್ಳಿಯ ಒಂದು ಪೂಜಾ ಸಾಮಗ್ರಿಗಳನ್ನು ನೋಡೋಣ. ಇದರಲ್ಲಿ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ, ನಾವೊಂದು ಬೆಳ್ಳಿಯ ಕುಂಕುಮ ಬಟ್ಲನ್ನು ನೋಡ್ತಾ ಇದ್ದೀವಿ. ಈ ಒಂದು ಕುಂಕುಮದ ಬಟ್ಲು ನೋಡ್ತಾ ಇದ್ದೀರಲ್ವಾ, ಇದು ಒಂದು 40 ಗ್ರಾಮ್ಸ್ ಇದೆ. ಇದರ ಡಿಸೈನನ್ನು ನೋಡಿ, ತುಂಬ ಚೆನ್ನಾಗಿದೆ. ಒಂದು ಹೂವಿನ ಬಳ್ಳಿ ಇರುವಂತಹ ಡಿಸೈನನ್ನು ನಾವು ಇದರಲ್ಲಿ ನೋಡಬಹುದು. ನೋಡ್ತಾ ಇದ್ದೀರಾ ಅಲ್ವಾ, ತುಂಬ ಪುಟ್ಟದಾಗಿದೆ, ಡೈಲಿ ಯೂಸ್ ಮಾಡಬಹುದು. ಇದರ ಒಂದು ವೆಯ್ಟ್ ಬಂದುಬಿಟ್ಟು 40 ಗ್ರಾಮ್ಸ್. ನೆಕ್ಸ್ಟ್, ಈ ಒಂದು ಕುಂಕುಮದ ಬಟ್ಲು ಪ್ಲೈನ್ ಆಗಿದೆ. ನೋಡ್ತಾ ಇದ್ದೀರಾ ಅಲ್ವಾ, ತುಂಬ ವೆಯ್ಟ್ ಇದೆ, ಚೆನ್ನಾಗಿರುತ್ತೆ ರಫ್ ಯೂಸ್ ಮಾಡೋದಕ್ಕೆ. ಇದರ ಒಂದು ವೆಯ್ಟ್ ಬಂದುಬಿಟ್ಟು 100 ಗ್ರಾಮ್ಸ್. ಹಾಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ವೀಡಿಯೋಸ್ಗೆ ಲೈಕ್ ಮಾಡೋಣ ಮರಿಬೇಡಿ. ಈ ಒಂದು ಅಕ್ಷತೆ ಬಟ್ಲು ಏನಿದೆ, ಇದರ ಒಂದು ವೆಯ್ಟ್ ಬಂದುಬಿಟ್ಟು 45 ಗ್ರಾಮ್ಸ್ ಇದೆ. ಪ್ಲೈನ್ ಅಕ್ಷತೆ ಬಟ್ಲು ನೋಡ್ತಾ ಇದ್ದೀರಾ. ನೆಕ್ಸ್ಟ್, ಈ ಒಂದು ಅಕ್ಷತೆ ಬಟ್ಲು ಏನಿದೆ, ಇದು ಸಹ ಒಂದು ಪ್ಲೈನ್ ಅಕ್ಷತೆ ಬಟ್ಲು ಆಗಿರುತ್ತೆ. ಇದರ ಒಂದು ವೆಯ್ಟ್ ಬಂದುಬಿಟ್ಟು 32.66 ಗ್ರಾಮ್ಸ್. ನೋಡ್ತಾ ಇದ್ದೀರಲ್ವಾ. ನೆಕ್ಸ್ಟ್, ಈ ಒಂದು ಅಕ್ಷತೆ ಬಟ್ಲು, ಇದು ಸಹ ಒಂದು ಪ್ಲೈನ್ ಅಕ್ಷತೆ ಬಟ್ಲಾಗಿದೆ. ಇದರ ವೆಯ್ಟ್ ಬಂದುಬಿಟ್ಟು 29 ಅಂತ ಹೇಳಿದ್ರೆ 29.10 ಗ್ರಾಮ್ ಇದೆ. ಈ ಒಂದು ಬೆಳ್ಳಿ ಪೂಜಾ ಐಟಮ್ಸನ್ನು ನಾವು ಹಬ್ಬಗಳಲ್ಲಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಲಕ್ಷ್ಮಿಯ ಮುಖವಾಡ ಬಂದುಬಿಟ್ಟು 100 ಗ್ರಾಮ್ಸ್ ಇದೆ. ನೋಡ್ತಾ ಇದ್ದೀರಲ್ವ, ಇದಕ್ಕೆ ಈ ಒಂದು ವಿಗ್ರಹದಲ್ಲಿ ನಾವು ಕಿರೀಟವನ್ನು ನೋಡ್ತಾ ಇದ್ದೀವಿ, ಜೊತೆಗೆ ಜುಮ್ಕಿಯನ್ನು ಸಹ ಅವರೇ ವಿಗ್ರಹದಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಮುಗುಳ್ನಗೆಯ ಥರ ಈ ಒಂದು ಮುಖವಾಡವನ್ನು ನೋಡ್ತಾ ಇದ್ದೀವಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ವಿಡಿಯೋವನ್ನು ಲೈಕ್ ಮಾಡೋದನ್ನ ಮರಿಬೇಡಿ, ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.